ಮಹಾನಗರಗಳ ರಸ್ತೆಗಳಲ್ಲಿ ಅಪರೂಪಕ್ಕೊಮ್ಮೆ ಕಾಣಸಿಗುವಂತಹ ಲ್ಯಾಂಬೋರ್ಗಿನಿ ಕಾರನ್ನ ನೋಡುವುದೇ ಒಂದು ಖುಷಿ. ಆದರೆ ಈ ಐಷಾರಾಮಿ ಲ್ಯಾಂಬೋರ್ಗಿನಿಯಲ್ಲಿ ಒಮ್ಮೆಯಾದರೂ ಕೂಡ ಕುಳಿತು ಪ್ರಯಾಣಿಸಬೇಕು, ಫೋಟೋಕ್ಕೊಂದು ಪೋಸ್ ಕೊಡಬೇಕು ಎಂದೆಲ್ಲ ಆಸೆ ಪಡ್ತಾರೆ. ಅದೇ ರೀತಿ ಈ ರಸ್ತೆಯಲ್ಲಿ ಸಾಗ್ತಾ ಇದ್ದಂತಹ ಲ್ಯಾಂಬೋರ್ಗಿನಿ ನೋಡಿ ಅಮ್ಮನ ಹಿಂದೆ ಸ್ಕೂಟಿಯಲ್ಲಿ ಕುಳಿತು ಹೋಗ್ತಾ ಇದ್ದಂತಹ ಬಾಲಕನಿಗೆ ಭಾರಿ ಆಸೆಯಾಗಿದೆ. ಸ್ಕೂಟಿ ಹಿಂದೆ ಕುಳಿತೇ ತಮ್ಮ ಪಕ್ಕದಲ್ಲೇ ಸಾಗ್ತಾ ಇದ್ದ ಲ್ಯಾಂಬೋರ್ಗಿನಿ ಕಾರನ್ನ ಬಾಲಕ ನೋಡುತ್ತಾ ಖುಷಿ ಪಟ್ಟಿದ್ದು, ಇದನ್ನ ಲ್ಯಾಂಬೋರ್ಗಿನಿ ಕಾರು ಚಲನೆ ಮಾಡ್ತಾ ಇದ್ದ ಉದ್ಯಮಿಯು ಕೂಡ ದೂರದಿಂದಲೇ ಗಮನಿಸುವುದರ ಜೊತೆಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಅದೇ ರೀತಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂತೆ ಬಾಲಕನ ಆಸಕ್ತಿಯನ್ನು ಗಮನಿಸಿ ಅವರನ್ನ ಮಾತನಾಡಿಸಿದ್ದಾರೆ. ಆ ಬಾಲಕ ಫೋಟೋಗಾಗಿ ತಾಯಿಯ ಬಳಿಯೂ ಗಾಡಿ ನಿಲ್ಲಿಸುವಂತೆ ಕೇಳಿದ್ದು, ಮಗನ ಆಸೆ ನೋಡಿ ತಾಯಿಯೂ ತಮ್ಮ ಸ್ಕೂಟಿಯನ್ನ ಅಡ್ಡ ಹಾಕಿದ್ದಾರೆ. ಇತ್ತ ಲ್ಯಾಂಬೋರ್ಗಿನಿ ಚಲಾಯಿಸ್ತಾ ಇದ್ದಂತಹ ಉದ್ಯಮಿಯು ಆ ಬಾಲಕನನ್ನ ಮಾತನಾಡಿಸಿ ಲ್ಯಾಂಬೋರ್ಗಿನಿ ಕಾರಲ್ಲೊಂದು ರೈಡ್ ಬೇಕಾ ಎಂದು ಕೇಳಿದ್ದಾರೆ. ಆದರೆ ಆ ಬಾಲಕ ರೈಡ್ ಬೇಡ, ಕೇವಲ ಕಾರಿನಲ್ಲಿ ಕುಳಿತು ಒಂದು ಫೋಟೋ ಬೇಕು ಎಂದು ಹೇಳಿದ್ದಾನೆ. ಅದರಂತೆ ಆ ಉದ್ಯಮಿ ಬಾಲಕನ ಆಸೆಯನ್ನು ಈಡೇರಿಸಿದ್ದಾರೆ. ಕಾರಿನಲ್ಲಿ ಕುಳಿತು ಫೋಟೋಗೆ ಪೋಸ್ ಕೊಡಲು ಅವಕಾಶ ನೀಡಿದ್ದಾರೆ. ಇತ್ತ ಸ್ಕೂಟಿ ರಸ್ತೆ ಪಕ್ಕ ನಿಲ್ಲಿಸಿದ ತಾಯಿ ಕೂಡ ಮಗನಿಗೆ ಒಂದು ಫೋಟೋ ತೆಗೆದುಕೊಳ್ಳುವುದಾಗಿ ಆ ಉದ್ಯಮಿ ಬಳಿ ಕೇಳುವುದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಹೀಗೆ ಈ ವೇಳೆ ಉದ್ಯಮಿ ಬಾಲಕನಿಗೆ ರೈಡ್ ಬೇಕಾ ಅಂತ ಕೇಳಿದಾಗ ಬೇಡ, ಒಂದು ಫೋಟೋ ಸಾಕು ಎಂದು ಹೇಳುವುದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸಬಹುದು. अरे वाह, the kid is very excited to see the Lambo. Just see the smile on his face. I think क्या हुआ? राइड हो ना, बैठना है गाड़ी में. Let's give a surprise ride to this kid. आवाज करूं? गाड़ी में बैठना है क्या? आ जाओ बोलो. अच्छा है, यहाँ देखो. अरे वाह,